ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ಅಡುಗೆ ಅಂದಮೇಲೆ ಎಲ್ಲರಿಗೂ ಕೂಡ ಅವರದ್ದೇ ಆದ ಯೂನಿಕ್ ಸ್ಟೈಲ್ ಇರುತ್ತೆ. ಒಬ್ಬರು ಅಡುಗೆನ ನಿಧಾನವಾಗಿ ಮಾಡಿಕೊಂಡ್ರೆ ಎಂಜಾಯ್ ಮಾಡ್ತಾ, ಇನ್ನೊಬ್ಬರು ಅದನ್ನು ಚಟ್ಪಟ್ ಅಂತ ಮಾಡಿ ಮುಗಿಸ್ತಾರೆ. ಆದರೆ ಕೊನೆಗೆ ಎಲ್ರಿಗೂ ಕೂಡ ಅವರದ್ದೇ ಆದ ಸ್ಪೆಷಾಲಿಟಿ ಅಂತ ಇರುತ್ತೆ. ಸೊ ನೋಡೋಣ, ನಮ್ಮ ಇವತ್ತಿನ ಅಡುಗೆ ಮನೆಯಲ್ಲಿ ಚಂದ್ರಿಕಾ ಮಲ್ಯ ಅವರು ಇದ್ದಾರೆ ಗೆಸ್ಟ್ ಆಗಿ. ಅವರು ಯಾವ ರೀತಿ ಅಡುಗೆನ ಮಾಡ್ಕೊಳ್ತಾರ ಅಂತ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಎಲ್ಲಿಂದ ಬಂದಿದ್ದೀರಾ ನೀವು? ಮಂಗಳೂರಿಂದ. ಏನು ಮಾಡ್ಕೊಂಡಿದ್ದೀರಾ ಮೇಡಮ್? ನಾನು ಯೋಗ ಟೀಚರ್. ಓ ಮೈ ಗಾಡ್, ಯೋಗ ಟೀಚರ್. ಓಕೆ, ತುಂಬಾ ಫಿಟ್ ಆ್ಯಂಡ್ ಫೈನ್ ಆಗಿದ್ದೀರಾ ಹಾಗಾದ್ರೆ. ಓಕೆ, ಇವತ್ತು ನಮಗೆ ಯಾವ ರೆಸಿಪಿ ಮಾಡ್ತಿದ್ದೀರಾ? ಇವತ್ತು ಒಂದು ಎನರ್ಜಿ ಡ್ರಿಂಕ್ ಮಾಡ್ತಾ ಇದ್ದೇನೆ. ಓಕೆ, ಮತ್ತೆ ಒಂದು ಹಳೆ ಕಾಲದ್ದು, ನಮ್ಮ ಅಜ್ಜಿಯ ಕಾಲದ್ದು ಒಂದು ಡಿಶ್ ಮಾಡಿ ತೋರಿಸ್ತಾ. ಓಕೆ, ಎನರ್ಜಿ ಡ್ರಿಂಕ್ ಅಂದರೆ ನೀವು ಯೋಗ ಅಂತ ಹೇಳುವಾಗಲೇ ಗೊತ್ತಾಯ್ತು ನಮಗೆ ಎನರ್ಜಿ ಬರಲಿಕ್ಕೆ ಇವತ್ತು ಎನರ್ಜಿ ಡ್ರಿಂಕ್ ಮಾಡ್ತಿದ್ದೀರಾ. ಓಕೆ, ಅಡುಗೆ ಮನೆಗೆ ಹೋಗೋಣ. ಸರಿ, ಬನ್ನಿ. ಓಕೆ, ಫಸ್ಟ್ ಯಾವುದು ಮಾಡ್ತಿದ್ದೀರಾ? ನಾನು ಎನರ್ಜಿ ಡ್ರಿಂಕ್ ಮಾಡ್ತಾ ಇದ್ದೇನೆ. ಎನರ್ಜಿ. ಸೊ ನಮಗೆ ಫುಲ್ ಅಂದರೆ ಅಡುಗೆ ಮಾಡುವವರಿಗೆ ಎನರ್ಜಿ ಇರಲಿ ಅಂತ ಬೇಕಂತ. ಓಕೆ, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸರಿ ಸರಿ. ಮೊದಲಿಗೆ ಏನು ಕೊಡಲಿ? ಒಂದು ಮಿಕ್ಸಿ ಜಾರ್. ಓಕೆ, ಇದರಲ್ಲಿ ಈ ಅವಲಕ್ಕಿಯನ್ನು ಹಾಕಿ ಪುಡಿ ಮಾಡ್ಕೊಳ್ಬೇಕು. ಓಕೆ, ಫೈನ್ ಪೌಡರ್ ಆಗಲಿ. ಸೊ ಇದು ನೀವು ಗಟ್ಟಿ, ಹೌದು, ಗಟ್ಟಿ ಅವಲಕ್ಕಿ. ತೆಳು ಅವಲಕ್ಕಿ ಸಹ ಆಗ್ತದೆ, ಆದ್ರೆ ಅದು ಸಾಫ್ಟ್ ಆಗಿದ್ರೆ ಬೇಗ ಪುಡಿ ಆಗುತ್ತೆ. ಅವಾಗ ಅದು ಸ್ವಲ್ಪ ಫ್ರೈ ಮಾಡಿ ಬಿಸಿ ಮಾಡಬೇಕಾಗ್ತದೆ. ಹಾಗೆ ಬಿಸಿ ಮಾಡಿ ಇದಕ್ಕೆ ನೀರು ಹಾಕೊಳ್ಬೇಕು? ಬೇಡ ಬೇಡ, ಪೌಡರ್ ಮಾಡಬೇಕು. ಫೈನ್ ಪೌಡರ್. ಸಾಕಲ್ಲ? ಇನ್ನು ಆಗಬೇಕಾ ಪೌಡರ್? ಬೇಡ ಸಾಕು. ಈಗ ನಾವು ಒಂದು ಪಾತ್ರೆಯಲ್ಲಿ ನೀರು ಕುದಿಸ್ಲಿಕ್ಕೆ ಇಡುವ. ಓಕೆ, ರೈಟ್. ಸೊ ಇದಕ್ಕೆ ನೀರು ಹಾಕು. ಓಕೆ, ಅಂದಾಜು 2 ಗ್ಲಾಸ್ ನೀರು ಹಾಕು. ಸಾಕಾಗ್ಬೋದಾ? ಸಾಕು. ಈಗ ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಬೆಲ್ಲ. ಓಕೆ, ಇದು ಕುದೀಲಿ. ನೀವಂದ್ರೆ ಗಟ್ಟಿ ಅವಲಕ್ಕಿ ತಗೊಂಡಿದ್ದೀರಿ? ಹೌದು. ಆಕ್ಚುಲಿ ತೆಳು ಅವಲಕ್ಕಿಗಿಂತ ಗಟ್ಟಿ ತುಂಬಾ ಒಳ್ಳೇದಂತ ಹೇಳ್ತಾರೆ. ಮಕ್ಕಳಿಗೆ ಜಾಸ್ತಿ ಅದನ್ನೇ ಕೊಡ್ತೇವೆ. ಇದು ಬೇಬಿ ಫುಡ್ ಹಾಗೆ ಸಹ ಯೂಸ್ ಮಾಡ್ಬೋದು ಮಕ್ಕಳಿಗೆ ಸಹ. ಆದ್ರೆ ಅವರಿಗೆ ಜಾಸ್ತಿ ಬೆಲ್ಲ ಏನು ಬೇಡ. ಹೌದು ಹೌದು. ಅಂದ್ರೆ 2 ಇಯರ್ಸ್ ಒಳಗಡೆ ಕೊಡ್ಲಿಕ್ಕೆ ಕೂಡ 6 ಮಂತ್ಸ್ ನಂತರ ಬೇಬಿಗೆ ಕೊಡುವುದಾದ್ರೆ ಜಸ್ಟ್ ಇದು ಪೌಡ್ರ್, ಇದ್ರ ಜೊತೆಗೆ ಬಾದಾಮ್ ಹಾಕಿ ಪೌಡ್ರ್ ಮಾಡಿ, ಬಾದಾಮ್ ಪೌಡರ್ ಅದನ್ನು ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು. ಇದು ಸೋಸ್ಬೇಕು ಸ್ವಲ್ಪ ಹೀಗೆ. ರವೆ ರವೆ ಇದ್ರೆ ಮಕ್ಕಳಿಗೆ ಅದು ನುಂಗ್ಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಹಾಗೆ ಡ್ರಿಂಕಲ್ಲಿ. ಅದಕ್ಕೆ ಅದು ಫೈನ್ ಪೇಸ್ಟ್ ಪೌಡರ್ ಆಗಬೇಕು. ಬಾದಾಮ್ ಸಹ ಚೂರು ಚೂರು ಇರಬಾರ್ದು, ಗಂಟಲಿಗೆ ಸಿಕ್ಕಿಕೊಳ್ಳುವ. ಹೌದು, ಹಾಗೆ ಅವರಿಗೆ ಅದರಲ್ಲಿ ಇದು ಕುದಿಸಿ ಸ್ವಲ್ಪ ಬೇಕಾದರೆ ಹಾಲು ಮಿಕ್ಸ್ ಮಾಡಿ ಮಕ್ಕಳಿಗೆ ಸಹ ಕೊಡ್ಬೋದು. ಇದು ನಮಗೆ ದೊಡ್ಡವರಿಗೆ ಹಾಲು ಎಲ್ಲ ಏನು ಬೇಡ, ಜಸ್ಟ್ ನಾವು ಇದರಲ್ಲಿ ಕುದಿಸ್ಕೊಳ್ಳು ನೀರಲ್ಲೇ. ಹೌದು, ನೀರಲ್ಲೇ ಕುದಿಸಿದ್ರೆ ಆಯಿತು. 1 ಗ್ಲಾಸಿಗೆ ಒಂದೂವರೆ ಸ್ಪೂನ್ನಷ್ಟು ಪೌಡರ್ ಹಾಕಿದರೆ ಸಾಕು. ಓಕೆ, ಅದು ಮತ್ತೆ ತಣ್ಣಗಾಗ್ತಾ ಆಗ್ತಾ ಗಟ್ಟಿ ಆಗ್ತಾ ಬರ್ತದೆ ಸ್ವಲ್ಪ. ನಮಗೆ ಇದು ಕುಡಿದು ಮತ್ತೆ ಸ್ವಲ್ಪ ಹೊತ್ತು ಏನು ತಿನ್ನಬೇಕಾಗಿ ಬರುವುದಿಲ್ಲ, ಎನರ್ಜಿ ಸಹ ಬರ್ತದೆ. ಅಂದರೆ ಅವಲಕ್ಕಿಯಿಂದ ನಮಗೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಎಲ್ಲ ಸಿಗ್ತದೆ, ಕ್ಯಾಲ್ಶಿಯಮ್ಸ್, ಐರನ್ಸ್ ಸಿಗ್ತದೆ ಇದರಲ್ಲಿ. ಮತ್ತು ನೀರಿನಿಂದ ಸಹ, ಇದು ಬೆಲ್ಲದಿಂದ ಸಹ ನಮಗೆ ಸಿಗ್ತದೆ. ಹೌದು, ಕರೆಕ್ಟ್. ಕ್ಯಾಲ್ಶಿಯಂ, ಐರನ್ ಎಲ್ಲ. ಇನ್ನು ಕೆಲವರು ಅಂದರೆ ಏಕಾದಶಿ ಟೈಮಲ್ಲೆಲ್ಲ ಉಪವಾಸಕ್ಕೆ ಸಹ ಮಾಡ್ಬೋದು. ಮತ್ತೆ ಇನ್ನು ಕೆಲವರಿಗೆ ಮಧ್ಯಾಹ್ನ ಸ್ವಲ್ಪ ಮದುವೆಗೆಲ್ಲ ಹೋಗಿ ಊಟ ಮಾಡಿ ಬಂದಿದ್ದೇವೆ, ರಾತ್ರಿಗೆ ಅನ್ನ ಎಲ್ಲ ಎಂಥದ್ದು ಬೇಡ, ಹೆವಿ ಅನ್ನಿಸ್ತದೆ, ಆವಾಗ ಇದನ್ನು ಸ್ವಲ್ಪ ತೆಳು ಮಾಡಿ ಕುಡಿಬಹುದು. ಸೂಪ್ ಮಾಡುವ ಬದಲು ಇದನ್ನು ಸಹ ಮಾಡಿ ಕುಡಿಬಹುದು. ಇಲ್ಲ ಸಂಜೆ 6 ಗಂಟೆ ಹೊತ್ತಿಗೆ, ಈಗ ಕೆಲವರೆಲ್ಲ ರಾತ್ರಿ ನಿದ್ದೆ ಬರುವುದಿಲ್ಲ, ಚಹಾ ಬೇಡ, ಕಾಫಿ ಬೇಡ, ಹಾಲು ಬೇಡ ಎಲ್ಲ ಹೇಳ್ತಾರೆ, ಅಂಥವರಿಗೆ ಸಹ ನಾವು ಇದನ್ನು ಮಾಡಿ ಕೊಡ್ಬೋದು. ಈಗ ಇದು ಬೆಲ್ಲ ಎಲ್ಲ ಕರಗ್ತಾ ಬಂತು. ನಾವು ಇದನ್ನು ಹಾಕ್ತಾ ಬರೋದು.
ಇದು ಗಂಟು ಕಟ್ಟಿಕೊಳ್ಳುವುದು ಅದೆಲ್ಲ ಏನು ಭಯ ಇರೋದಿಲ್ಲ ಇದಕ್ಕೆ. ಪೌಡರ್ ಹಾಗೆ. ಹೌದು. ಈಗ ಕೆಲವೆಲ್ಲ ಪೌಡರ್ ಆದರೆ ನಮಗೆ ಗಂಟಾಗ್ತದೆ. ಹೌದು, ಕರೆಕ್ಟ್. ಬಿಸಿ ನೀರಿಗೆ ಹಾಕಿದ ಇದೇನಾಗುದಿಲ್ಲ. ಮಾಡುವುದು ಸಹ ಸುಲಭ, ಬೇಗ ಸಹ ಆಗ್ತದೆ. ಸ್ವಲ್ಪ ಪೌಡರ್ ನಾವು ಮನೆಯಲ್ಲಿ ತಯಾರಿ ಇಟ್ಟುಕೊಂಡ್ರೆ ಸಹ ಮಾಡಿ ಇಡ್ಬೋದು. ಇಲ್ಲಾಂದ್ರೆ ನೀರು ಬಿಸಿ ಆಗುವಷ್ಟು ಹೊತ್ತಿಗೆ ಪೌಡರ್ ರೆಡಿ ಆಗ್ತದೆ. ಹೌದು, ಮಾತಾಡ್ತಾ ಮಾಡ್ಕೊಳ್ಬೋದು. ಹೌದು. ಇದಕ್ಕೆ ನಾವೀಗ ಇದು ಏಲಕ್ಕಿ ಪೌಡರ್ ಹಾಕಿಬಿಡುವ, ಸ್ವಲ್ಪ ಪರಿಮಳಕ್ಕೆ. ಹೌದು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಇದನ್ನು ನಾವು ಅಲಂಕಾರಕ್ಕೆ ಹಾಕ್ಕೊಳ್ಳಿ. ಓಕೆ, ಸೊ ರೆಡಿ ಆಯಿತು. ಹೌದು, ಇಷ್ಟೇ ಕೆಲಸ ಇರೋದು ಇದರಲ್ಲಿ. ಸುಲಭವಾಗಿ, ಬೇಗವಾಗಿ ಮತ್ತು ಹೊಟ್ಟೆ ತುಂಬುವಂಥದ್ದು ಡಿಶ್. ಓಕೆ, ಈಗ ಇದನ್ನು ನಾವು ಬೌಲಿಗೆ ಹಾಕುವ. ಇದನ್ನು ನಾವು ತಣ್ಣಗೆ ಚಿಲ್ಲು ಮಾಡಿ ಸಹ ಕುಡಿಬೋದು, ಬಿಸಿ ಸಹ ಕುಡಿಬೋದು. ಸ್ವಲ್ಪ ಚಿಲ್ ಮಾಡಿ ಕುಡಿದ್ರೆ ಒಳ್ಳೆಯದಾಗುತ್ತೆ ನಮ್ಮ ಹಾಟ್ ಸಮ್ಮರಲ್ಲೆಲ್ಲ. ಎನರ್ಜಿ ಡ್ರಿಂಕ್ ನಮ್ಮದು ರೆಡಿ ಆಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಆ್ಯಕ್ಚುಲಿ ಅವಲಕ್ಕಿ ಅಂದರೆ ನಾವು ತಿಂಡಿ ಮಾಡ್ಕೊಳ್ತೇವೆ, ಅದೇ ಥರ ಯೂಸ್ ಮಾಡೋದು ಜಾಸ್ತಿಯಾಗಿ. ಸೊ ಜ್ಯೂಸ್ ಕೂಡ ಅಂದರೆ ಎನರ್ಜಿ ಡ್ರಿಂಕ್ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಅವಲಕ್ಕಿಯಿಂದ ಈ ಥರ ಕೂಡ ಎನರ್ಜಿ ಡ್ರಿಂಕ್ಸ್ ಮಾಡ್ಕೊಳ್ಬೋದು ಅಂತ ನಮಗೆ ಇವತ್ತು ನಮ್ಮ ಗೆಸ್ಟ್ ಹೇಳಿಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಎನರ್ಜಿ ಡ್ರಿಂಕ್ ತಯಾರಿಸುವ ವಿಧಾನ: ಮೊದಲಿಗೆ ದಪ್ಪ ಅವಲಕ್ಕಿಯನ್ನು ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ 2 ಲೋಟದಷ್ಟು ನೀರಿಗೆ ರುಚಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ಕುದಿಸಿ. ಕುದಿ ಬಂದ ನಂತರ 2 ರಿಂದ 3 ಚಮಚದಷ್ಟು ಪುಡಿ ಮಾಡಿದ ಅವಲಕ್ಕಿಯನ್ನು ಸೇರಿಸಿ ಕಲಸುತ್ತಾ ಕುದಿಸಿಕೊಳ್ಳಿ. ಕೊನೆಯಲ್ಲಿ ಏಲಕ್ಕಿ ಪುಡಿ ಉದುರಿಸಿ. ಈಗ ಬಾದಾಮಿ ಚೂರುಗಳನ್ನ ಹಾಕಿ ಸರ್ವ್ ಮಾಡಿ ಎನರ್ಜಿ ಡ್ರಿಂಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.